ಕೊರೋನಾ ಸಂಕಷ್ಟದ ಮಧ್ಯೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು ರಾಜ್ಯದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷ ಶಾಹುಲ್ ಹಮೀದ್ ಒತ್ತಾಯಿಸಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2020-21ನೇ ಸಾಲಿನಲ್ಲಿ ಕಡಿತಗೊಳಿಸಿ 852 ಕೋಟಿ ಮೀಸಲಿಡಲಾಗಿದೆ. ಇದರಿಂದಾಗಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಪರಿತಪಿಸುವಂತಾಗಿದೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ಹಣಕಾಸು ಬಂದಿಲ್ಲ. 1 ರೂಪಾಯಿನೂ ಸರ್ಕಾರದಿಂದ ಬಿಡುಗಡೆಯಾಗಿಲ್ಲ. ಕೆಎಂಡಿಸಿಗೆ 120 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಆದರೆ ಇದನ್ನ ಪರಿಷ್ಕರಿಸಿ 105 ಕೋಟಿಗೆ ಇಳಿಸಲಾಯಿತು. ಮತ್ತೆ ಪರಿಷ್ಕರಿಸಿ 75 ಕೋಟಿಗೆ ಇರಿಸಲಾಗಿದೆ. ಪರಿಷ್ಕರಿಸಿದ 75 ಕೋಟಿ ಅನುದಾನದಲ್ಲಿ ಈವರೆಗೆ 1 ರೂಪಾಯಿಯೂ ನೀಡಿಲ್ಲ. ಸರ್ಕಾರ ವಿದ್ಯಾರ್ಥಿಗಳಿಗೆ ಮೋಸ ಮಾಡುತ್ತಾ ಬಂದಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಜೀವನದಲ್ಲಿ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ. ಸ್ಕಾಲರ್ಶಿಪ್ ನೀಡುತ್ತೇವೆಂದು ಈಗ ವಿದ್ಯಾರ್ಥಿಗಳನ್ನ ನಡು ನೀರಿನಲ್ಲಿ ಕೈಬಿಟ್ಟಿದೆ. ಮೆಡಿಕಲ್ ವಿದ್ಯಾಭ್ಯಾಸ ಮಾಡುವ ಅಲ್ಪಸಂಖ್ಯಾತರಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿತ್ತು. ಇದೀಗ ಅದರಲ್ಲೂ ವೇತನ ಕಡಿತಗೊಳಿಸಿ ವಿದ್ಯಾರ್ಥಿಗಳು ಕಲಿಕೆಯಿಂದ ಹಿಂದೆ ಸರಿಯುವಂತೆ ಮಾಡಿದೆ ಎಂದು ಹೇಳಿದರು. 2019-20ನೇ ಸಾಲಿನಲ್ಲಿ ಈ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ 2015 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಅದು ಯಾವ ಸಲಹೆಯನ್ನು ಮುಖ್ಯಮಂತ್ರಿಗಳು ಪರಿಗಣನೆಗೆ ತಗೊಂಡ್ರೂ ಗೊತ್ತಿಲ್ಲ. 2019-20-21ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ಕಾರ ಅದಕ್ಕೆ ಹಿಂದಿನ ವರ್ಷಕ್ಕಿಂತ 44% ಕಟ್ ಮಾಡಿ, ಅಂದ್ರೆ 963 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಕಡಿತ ಮಾಡಿ ಕೇವಲ 1052 ಕೋಟಿಯನ್ನ ಮೀಸಲಿಟ್ಟಿತ್ತು. ಈ ಒಂದು ಪ್ರಮಾದದಿಂದಾಗಿ ಶೈಕ್ಷಣಿಕವಾಗಿ ಈ ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳ ಅನೇಕ ಯೋಜನೆಗಳು ನೆನೆಗುದಿಗೆ ಬಿದ್ದು ಈಗ ವಿದ್ಯಾರ್ಥಿಗಳೆಲ್ಲ ಪರಿತಪಿಸ್ತಾ ಇದ್ದಾರೆ. ಅವರ ಅಳಲನ್ನು ತೋಡಿಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಅಂತ ಏನು ಹೇಳ್ತೇವೋ, ಈ ನಿಗಮಕ್ಕೆ ಒಂದು ಚಿಕ್ಕಾಸು ಸರ್ಕಾರ ಬಿಡುಗಡೆ ಮಾಡದೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಪರಿತಪಿಸುವಂತಾಗಿದೆ ಎಂಬುದನ್ನ ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ. ಮುಸ್ಲಿಂ, ಕ್ರೈಸ್ತ, ಜೈನ ಮತ್ತು ಸಿಖ್ ವಿದ್ಯಾರ್ಥಿಗಳು ಕೆಎಂಡಿಸಿಗೆ 125 ಕೋಟಿ ಕಳೆದ ವರ್ಷ ನಿಗದಿಯಾಗಿತ್ತು. 125 ಕೋಟಿ ನಿಗದಿಯಾಗಿತ್ತು. ಅದರಲ್ಲಿ ಬಜೆಟ್ ಪರಿಷ್ಕರಣೆ ಮಾಡುವಾಗ ಪರಿಷ್ಕೃತ ಬಜೆಟ್ ಮೊದಲ ಪರಿಷ್ಕರಣೆಯಲ್ಲಿ ಅದನ್ನ 105 ಕೋಟಿಗಳಿಗೆ ಇಳಿಸಲಾಯಿತು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕೋಡಿಜಾಲ್ ಇಬ್ರಾಹಿಂ, ಅಬ್ದುಲ್ ರೌಫ್, ಆರಿಫ್ ಬಾಬಾ, ಯೂಸುಫ್, ಹೊನ್ನಯ್ಯ, ಶಬೀರ್, ಅಬ್ದುಲ್ ಮಜೀದ್, ನವೀನ್ ಡಿಸೋಜಾ, ಸಬಿತಾ ಮಿಸ್ಕಿತ್ ಉಪಸ್ಥಿತರಿದ್ದರು.